ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ ಅಕ್ಷಯ ಪಾತ್ರೆ ಪ್ರತಿಷ್ಠಾನಡು ತ್ಯಾಜ್ಯ ನಿರ್ದ ಸಂಸ್ಕರಣ ಘಟಕ ಸುರು ಮಲ್ತದನು ಐತ ಶುದ್ಧ ಮಲ್ತಿನ ನೀರನ್ನು ಹಸಿರು ಕ್ರಾಂತಿ ಅಭಿಯಾನಡು ದೈ ಮರಕ್ಲೆಗ್ ಒದಗಾವಣಂದು ಅಕ್ಷಯ ಪಾತ್ರೆ ಪ್ರತಿಷ್ಠಾನದ ಗುರುಕಾರ್ಯರು ಗುಣಕರ ರಾಮದಾಸ್ ಪಂತೆರು ಬೆಂಜನ ಪದವುಡು ಅಕ್ಷಯ ಪಾತ್ರೆ ಪ್ರತಿಷ್ಠಾನದ ವರ್ಷದ ಬೇತೆ ಬೇತೆ ಯೋಜನೆಲಿನ ಉದಿಪನುಡು ಅರ್ಪಾತಿರಿಯರು ಕರಿನ 20 ವರ್ಷಲಿಡಿದು ಸರ್ಕಾರಿ ಬೊಕ್ಕ ಅನುದಾನಿತ ಶಾಲೆಲಿಗೆ ಮಧ್ಯಾಹ್ನದ ಬೆಚ್ಚವನ್ನು ಒದಗಾಂದುಪ್ಪನ ಕುಡ್ಲದ ಅಕ್ಷಯ ಪಾತ್ರೆ ಪ್ರತಿಷ್ಠಾನ ಬಂಟ್ವಾಳ ತಾಲೂಕದ ಬೆಂಜನ ಪದವಡು ಸುರು ಮಲ್ತದಿನ ಪೊಸ ಅಡ್ಪಿಲಿಗೆ 1 ವರ್ಷ ಆತಂಡ ಕರಿನ 1 ವರ್ಷ ಹೊಡೆದು 5 ಲಕ್ಷ ಜೋಕ್ಲಿಗೆ ಮಧ್ಯಾಹ್ನದ ಬೆಚ್ಚವನ್ನು ಕೊಡ್ತೇರು 1 ವರ್ಷ ಆಯ್ನ ಲೆಕ್ಕಡು ಕಾರ್ಯಕ್ರಮ ಬೊಕ್ಕ 1 ವರ್ಷಡು ಪ್ರತಿಷ್ಠಾನ ಕೈಕ್ ಮಲ್ತಿನ ಯೋಜನೆಲಿನ ಉದಿಪನ ಬೆಂಜನ ಪದವಡು ಅಂಗಾರೆ ಹಸಿರು ಸಂಕಲ್ಪ ಬೊಕ್ಕ ಸಮರ್ಪಣ್ ಕಾರ್ಯಕ್ರಮದ ಒಟ್ಟುಗು ನಡೆತಂಡ ಪರಿಸರ ರಕ್ಷಣೆಗೆ ಪ್ರತಿಷ್ಠಾನ ಕೈಕದೆತ್ತೊನ್ನ ಕಾರ್ಯಕ್ರಮ ಬೊಕ್ಕ ಇಸ್ಕಾನ್ ಸಂಸ್ಥೆದ ಮಲ್ಲ ಆಸೆ ದಿವನ್ನ ಯೋಜನೆ ಸಾಂಸ್ಕೃತಿಕ ಕೇಂದ್ರ ಉದಿಪನ ಆಂಡ್ ಪರಿಸರ ಕಾಳಜಿಡ ಅಕ್ಷಯ ಪಾತ್ರ ಪ್ರತಿಷ್ಠಾನ ದೈಕ್ಲೇನು ಬುಳೆಪಾದಿತದ ಐಕ ಬೆಚ್ಚವನ್ನು ತಯಾರು ಮಲ್ಪನೆಟ್ಟು ತಿಕ್ಕುನ ನೀರನ್ನು ಗಳಿಸೊಂದುಂಡು ಅಂದೇಕಾದ ಝೀರೋ ಬ್ಯಾಕ್ಟೀರಿಯಲ್ ಪ್ಲಾಂಟ್ ಕಟ್ಟದಿತ್ತದ ಐತ ಉದಿಪನಲ ನಡೆತಂಡ ಅಕ್ಷಯ ಪಾತ್ರ ಪ್ರತಿಷ್ಠಾನದ ಗುರುಕಾರ್ಯರು ಗುಣಕರ ರಾಮದಾಸ್ ಈ ಬಗೆಟ್ ಪಾತಿರ್ದು ಪ್ರತಿಷ್ಠಾನದ ನಿಲೆಟ್ಟು 1 ಕೋಟಿ ರೂಪಾಯಿ ಬೆಲೆತ ದಿನಕ್ಕೂ 50,000 ಲೀಟರ್ ಸಾಮರ್ಥ್ಯದ ತ್ಯಾಜ್ಯ ನೀರ್ದ ಸಂಸ್ಕರಣಾ ಘಟಕನು ಹೊಸತಾತ ಸುರು ಮಲ್ತದಂಡು ಐತ ಶುದ್ಧ ಮಲ್ತಿನ ನೀರನ್ನು ಪಚ್ಚ ಕ್ರಾಂತಿದ ಅಭಿಯಾನಡು ದೈ ಮರಕ್ಲೆಗ್ ಒದಗಾವಣಂದು ಪಂಡೇರು ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಶಾಸಕರು ರಾಜೇಶ್ ನಾಯಕ್ ಪಾತಿರ್ದು ಅಕ್ಷಯ ಪಾತ್ರ ಪ್ರತಿಷ್ಠಾನ ನಿಚ್ಚಲ ಜಿಲ್ಲೆದ ನೂತ ಸ್ವಲ್ಪ ಸರ್ಕಾರಿ ಶಾಲೆದ 20,000 ಜೋಕ್ಲಿಗೆ ಬೆಚ್ಚವಣಿಸುವ ಒದಗಾವಣ ಕಾರ್ಯ ಮಲ್ತೊಂದಿತ್ತದು ಒಂದು ಭಗವಂತೆ ಮೆಚ್ಚಿನ ಕಾರ್ಯ ಅಂತ ಪಂಡೇರು ಶೈಕ್ಷಣಿಕ ಬೊಕ್ಕ ಸಾಂಸ್ಕೃತಿಕ ಕೇಂದ್ರದ ಕಟ್ಟುವಣ ಸಮರ್ಪಣೆಗ್ ಇಟ್ಟಿಗೆಲಿನ ಪೂಜೆ ಮಲ್ತದು ಸಮರ್ಪಣೆ ಮಲ್ತಿರು ಸಮಾಜ ಸೇವೆದ ಲೆಕ್ಕಡು ಅಡ್ಡೂರು ದಕ್ಷಿಣ ಕನ್ನಡ ಜಿಲ್ಲಾ ಪ್ರಾಥಮಿಕ ಶಾಲೆ ಜೋಕ್ಲೆಗ್ ಬರೋ ಕಲ್ಪರೆ ಅಗತ್ಯದ ಸಾಧನೊಲಿನ ಪಟ್ಟಿಯರು ಈ ಒಂದು ಸಂಸ್ಥೆಯಿಂದ ಈ ಭಾಗದಲ್ಲಿ ಹಲವಾರು ವರ್ಷಗಳಿಂದ ಕಳೆದ 1 ವರ್ಷದಿಂದ ಪ್ರಾರಂಭವಾದ ಈ ಒಂದು ಅಕ್ಷಯ ಪಾತ್ರೆ ನಮ್ಮ ಜಿಲ್ಲೆಯ ಹೆಚ್ಚಾಗಿ ನನ್ನ ತಾಲೂಕಿನೇ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಊಟವನ್ನು ಕೊಡುವಂಥ ಮಹಾದೊಡ್ಡ ಪುಣ್ಯದ ಕಾರ್ಯ. ದಿನಕ್ಕೆ 20,000 ಮಕ್ಕಳಿಗೆ ಅಂದರೆ ಆಲ್ರೆಡಿ 50 ಲಕ್ಷ ಮಕ್ಕಳಿಗೆ ಊಟ ಕೊಟ್ಟಿದ್ದಾರೆ ಅಂತ ಹೇಳಿದರೆ 50 ಲಕ್ಷ ಊಟ 24 ಮಕ್ಕಳಿಗೆ ಅಂದರೆ ಈ ಸಂಸ್ಥೆಯನ್ನು ನಾವು ಮಾತ್ರ ಅಲ್ಲ ದೇವರು ಮೆಚ್ಚುವಂಥ ಕೆಲಸವನ್ನು ಈ ಸಂಸ್ಥೆ ಮಾಡ್ತಾ ಇದೆ ಹೇಳಲಿಕ್ಕೆ ನಾವು ಭಾಳಷ್ಟು ಸಂತೋಷ ಪಡ್ತಾ ಇದ್ದೇನೆ. ಇಲ್ಲಿ ಹಸಿರು ಸಂಕಲ್ಪ ಅನ್ನೋ ಯೋಜನೆಯಲ್ಲಿ ನಾವು ಈ ನೀರನ್ನು ಪರಿಷ್ಕರಿಸುವಂತಹ ಘಟಕ ಹಾಗೂ ಪ್ಲಾಂಟೇಷನನ್ನು ಮಾಡಿದ್ದೇವೆ. ಅದನ್ನು ಇವತ್ತು ಎಲ್ಲ ಗಣ್ಯರ ಜೊತೆ ಇಲ್ಲಿ ಉದ್ಘಾಟನೆಯನ್ನು ಮಾಡಿದ್ದೇವೆ. ನಿಮಗೆಲ್ಲರಿಗೂ ನಮ್ಮ ಜೊತೆ ಸೇರಿ ಪ್ರೋತ್ಸಾಹಿಸೋದಕ್ಕೆ ಧನ್ಯವಾದಗಳು. ಹಾಗೂ ಇದು ಒಂದು ಸಮಾಜಕ್ಕೆ ಸಂದೇಶವಾಗಿ ಹೋಗಬೇಕು, ಎಲ್ಲರೂ ಪ್ರಕೃತಿಯ ಬಗ್ಗೆ ಕಳಕಳಿಯನ್ನು ಹೊಂದಿರಬೇಕು ಅನ್ನೋ ಸಂದೇಶವನ್ನು ಸಾರಬೇಕು ಅನ್ನೋ ದೃಷ್ಟಿಯಿಂದ ಈ ಹಸಿರು ಸಂಕಲ್ಪ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸರ್ಕಾರಿ ಶಾಲೆದ ಕ್ಲಾಸ್ದ ಉಲಾಯಿ ಪ್ರೌಢಶಾಲೆದ 37 ಜೋಕ್ಲೆಗ್ ತೊಡಬೇಡು ಮಲ್ಲ ಜಾತಿದ ಪೆರಿಯ ಕುಟ್ಟುದು ಹುಷಾರಿದ್ದಂದೆ ಆಯ್ನ ಜೋಕ್ಲೆನ ಆಸ್ಪತ್ರೆಗೆ ಸೇರಿಸಾಯನ ಸಂಗತಿ ಒಡಿಪು ಜಿಲ್ಲೆದ ಒಳಕಾಡದ ಸರ್ಕಾರಿ ಸಂಯುಕ್ತ ಪ್ರೌಢಶಾಲೆಡು ನಡೆತಿದ್ದರು. ಒಡಿಪು ಜಿಲ್ಲೆದ ಒಳಕಾಡು ವಾರ್ಡು ಪುನಃ ಸರ್ಕಾರಿ ಸಂಯುಕ್ತ ಪ್ರೌಢಶಾಲೆಡು ಜೋಕ್ಲೆಗ್ ತೊಡ್ವೇಲೆಡು ಮಲ್ಲ ಜಾತಿದ ಪೆರಿಯ ಕುಟ್ಟುದು ಪಾಕ ಜೋಕ್ಲೆಗ್ ಪೆಟ್ಟಾತಂಡು ಕ್ಲಾಸ್ ಹಿಡಿತಿನ 37 ಜೋಕ್ಲೆಗ್ ಪೆರಿಯ ಕುಟ್ಟುದಿತ್ತದು ಹುಷಾರಿದ್ದಂದೆ ಆಯ್ನ ಜೋಕ್ಲೆಗ್ ಆಸ್ಪತ್ರೆಗೆ ಸೇರ್ಸಾದಂಡು 33 ಜೋಕ್ಲು ಆಸ್ಪತ್ರೆಗೆ ಬಿಡುಗಡೆ ಆತರು. ಬಾಕಿ 4 ಜೋಕ್ಲೆಗ್ ಮರ್ದ ನಡೆತಂದುಂಡು. 14 ವರ್ಷ ಪ್ರಾಯದ 10ನೇ ಕ್ಲಾಸ್ ಆಣ್ ಶ್ರೀವಸ್ತ, 14 ವರ್ಷ ಪ್ರಾಯದ 8ನೇ ಕ್ಲಾಸ್ ಆಣ್ ಜಿಹಾನ್ ಅಜರ್ಕಾಡು, 14 ವರ್ಷ ಪ್ರಾಯದ 10ನೇ ಕ್ಲಾಸ್ ಆಣು ವೈಭವ್ ಬೊಕ್ಕ 14 ವರ್ಷ ಪ್ರಾಯದ 8ನೇ ಕ್ಲಾಸ್ ಕಲ್ಪನ ಭವಿಷ್ ಚಿಟ್ಪಾಡಿ ಮಕ್ಕಳಿಗೆ ಮರ್ದದು ಬರಿದರು. ಕ್ಲಾಸ್ ಕೈತಳ್ಡೆ ಐನು ಪೋಲೆ ಕಟ್ಟದಿತ್ತಿನ ಪೇರಿಯಲೇನು ತೂಯಿನ ಕಲ್ಪುನ ಆಣೋರಿ ಆಯ್ತ ಮಿತ್ತ ರಬ್ಬರ್ ದಕ್ಕದಿತ್ತದಿ ಪೊರ್ತುಡವು ಕ್ಲಾಸ್ಗೆ ಪೊಗ್ಗುದು ಜೋಕ್ಲೆಗೆ ಒಟ್ರಾಸಿ ಕುಟ್ಟದ. SDMC ಸದಸ್ಯರು ರಮೇಶ್ ಪನ್ಪುನ ರೆಗ್ಲಾ ಪೆರಿಯ ಕುಟ್ಟುದಿತ್ತದು ಅರೆನ ICUಗೂ ಕೊನ್ನದಿತ್ತಂಡು ಆತ ಒರೆ ರಿಕ್ಷಾ ಡ್ರೈವರ್ಗ್ಲಾ ಕೊಟ್ಟುತುಂಡು. ಹಳೆಯಂಗಡಿ ಗ್ರಾಮ ಪಂಚಾಯತ್ಗೂ ಕಾಯಂ ಅಭಿವೃದ್ಧಿ ಅಧಿಕಾರಿ ದಿವಂದೆ ಪ್ರಭಾರ ಇತ್ತಿನ ಅಧಿಕಾರಿಲ ರಜಟ್ ಪೋಯಿ ನಿರ್ದಾವ್ರ ಹಳೆಯಂಗಡಿ ಗ್ರಾಮ ಪಂಚಾಯತ್ ಗುರುಕಾರ್ಯರು ಬೊಕ್ಕ ಸದಸ್ಯರು ಕಿಂದಿಗೋಳಿದ ತಾಲೂಕ್ ಪಂಚಾಯತ್ ಆಫೀಸ್ ಎದುರು ಪ್ರತಿಭಟನೆ ನಡಪಾಯಿನ ಸಂಗತಿ ನಡೆತದಂಡ.
ಹಳೆಯಂಗಡಿ ಗ್ರಾಮ ಪಂಚಾಯತ್ ಗುರ್ಕಾರ್ಯರು ಬೊಕ್ಕ ಸದಸ್ಯರು ಕಿನಿಗೋಳಿದ ತಾಲೂಕ್ ಪಂಚಾಯತ್ ಆಫೀಸ್ ಎದುರು ಮೌನ ಪ್ರತಿಭಟನೆ ನಡೆಪಾದರು. ಹಳೆಯಂಗಡಿ ಗ್ರಾಮ ಪಂಚಾಯತ್ಗೂ 2023 ಕಾಯಂ ಪಿಡಿಒನು ದೀವಂದಿನ ಬೊಕ್ಕ ಪ್ರಭಾರ ಇತ್ತಿನ ಪಿಡಿಒಲ ಕರಿನ 1 ತಿಂಗಳೊಡ್ದು ರಜೆ ಟುಪ್ಪುಲ ಈ ಪ್ರತಿಭಟನೆಗೂ ಕಾರಣ ಆದಿತ್ತು. ಪಿಡಿಒ ಇದ್ದಂದೇ ದಿನನಿತ್ಯದ ವ್ಯವಹಾರಡು ಜನಕ್ಲಿಗೂ ಸಮಸ್ಯೆ ಆವೊಂದಿತ್ತು. ಈ ಕ್ಷಣೊಟ್ಟೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿನ ದೀವು ಒಡೊಂದು ಒತ್ತಾಯ ಮಲ್ತೇರು. ದೇಕಾದ ಭಿನ್ನಾಯ್ತನ್ನ ಓಲೆ ಕೊರಿಗೆರೆ ತಾಲೂಕು ಪಂಚಾಯತ್ ಆಫೀಸ್ಗೆ ಪೋಂಡ ಅವಳು ಕಾರ್ಯತ್ವವನ್ನು ಅಧಿಕಾರಿ ಜನ ಪಂಚಾಯತ್ ಗುರ್ಕಾರ್ಯರು ಬೊಕ್ಕ ಸದಸ್ಯರನ್ನ ಅಸಮಾಧಾನಕ್ಕೂ ಕಾರಣ ಆತನು. ಅಂಚದ ಮೌನ ಪ್ರತಿಭಟನೆ ಶುರು ಮಲ್ತದಿತ್ತಿನಲ್ಲ. ಮಧ್ಯಾಹ್ನದ ಪೊರ್ತುಗೂ ಕಾರ್ಯತ್ವವನ್ನು ಅಧಿಕಾರಿ ಬತ್ತಿ ನಡೆದು ಬೊಕ್ಕ ಭಿನ್ನಾಯ್ತನ್ನ ಓಲೆ ಕೊಡ್ತೇರು. ಈ ಪೊರ್ತುಡು ಕಾರ್ಯತ್ವವನ್ನು ಅಧಿಕಾರಿ ಪಾತಿರದು ಹಳೆಯಂಗಡಿಗೂ ಒಬ್ಬೇ ಅಭಿವೃದ್ಧಿ ಅಧಿಕಾರಿಗಳು ಬರೆಯರೆ ಒಪ್ಪುಜೆರೆಂದು ಪಂತೇರು. ಅಂಡ ಅಭಿವೃದ್ಧಿ ಅಧಿಕಾರಿನು ದೀತ ಕರ್ತವ್ಯಗೂ ಬರ್ಪೆರೆಂದು ಆರು ಸಮಾಧಾನಗೂ ಪಂತೇರು. ಪಿಡಿಒ ಬತ್ತಜಿಂಡ ಮಲಮಟ್ಟದ ಪ್ರತಿಭಟನೆ ನಡಪಾವಂದು ಹಳೆಯಂಗಡಿ ಪಂಚಾಯತ್ ಆಡಳಿತ ಜಾಗೃತಿ ಪಂತಂಡು. 10,000 ಜಾಸ್ತಿ ಜನಸಂಖ್ಯೆ ಇತ್ತಿನ ಗ್ರೇಡ್ 1 ಪಂಚಾಯತಿ ಆದೊಂದು ಈ ತುಮಲ್ಲ ಪಂಚಾಯತಿಗೆ ಸೆಕ್ರೆಟರಿ ಇಜ್ಜಿ ನಮಕ್ ಪಿಡಿಒ ಇಜ್ಜಿರು ಅಂಚನೆ SD ಎಲ್ಲ ಚಾರ್ಜಿಗೆ ನಮಕ್ ಕೇಶವ ದೇವಾಡಿಗೆ ಬಂದ ಮೇಲೆ ಬರೋದು. ಈ ಪಿಡಿಒನ ಸಮಸ್ಯೆ ಏಪೂರ್ದಿಂಚುಂಡು ಎಂಕಲು ಮೌಖಿಕವಾದ ಅಂಚನೆ ಲಿಖಿತ ರೂಪೋಡು ಮಸ್ತ್ ಸರಿ ನಮಕ್ ಒಂಜಿ ಪರ್ಮನೆಂಟ್ ಪಿಡಿಒನ್ ಕೊಡೋಡು ಬಂದು ಈತು ಸರಿ ಮನವಿ ಮಾಡ್ತಂಡಲ್ಲ ಈ ಪಂಚಾಯತ್ ಬಗ್ಗೆ ಕ್ಯಾರಾಗೆ ತಂದಿಜ್ಜೇರು ಹೋಗಿ ಅಧಿಕಾರಿ ಎಲ್ಲ ನೆರೆದವ್ರೆ ನಮಕ್ ಸಾರ್ವಜನಿಕ ನಮಕ್ ಸೇವೆನ ಕೊರ್ರೆ ಮಸ್ತ್ ಕಷ್ಟ ಆದುಂಡು. ಆ ಪಂಚಾಯತ್ ಎಂಕ್ಲೆಗೂ ಒಬ್ಬೇ ರೀತಿ ಪಂಚಾಯತಿ ಬೋದು ಕುಲ್ಲರೆ ಒಂಜಿ ಯಾವೊಂದಿದೆ ಬಣ್ಣ ಸಾರ್ವಜನಿಕರು ಬತ್ತು ಊಲ ಆವೊಂದಿಜ್ಜಿ ಇತ್ತದಾದ ಪನ್ನಾಗ ಜನನ ಮರಣ ಸರ್ಟಿಫಿಕೇಟ್ಲ ನಮಕ್ ಆವಡುಂದು. ಪಿಡಿಒ ದಾಂತಿನೆಟ್ ಹತ್ರ ಐತೆ ಡೆತ್ ಸರ್ಟಿಫಿಕೇಟ್ ಕೊರಲ್ಲ ಅವಳು ವಿಲೆ ಆವೊಂದುಂಡು. ಅಂಚನೆ 911 ಆವಡೆ ಖಾತಾ ಬದಲಾವಣೆ ಡೋರ್ ನಂಬರ್ ಲೈಸೆನ್ಸ್ ಒಯ್ಕಲ ನಮ್ಮ ಪಂಚಾಯತ್ ಇಡ್ದು ಆವೊಂದಿಜ್ಜಿ ಸರ್. ಅದಕ್ಕೋಸ್ಕರ ನಮ್ಮ ಈತು ಜನ ಪಂಚಾಯತ್ ಮೆಂಬರ್ನಕು ನಮ್ಮ ಇವನ ಕೈತಲ್ಲಿ ಬೈದ ನಮಕ್ ಆಯ್ಲತ್ತು ಬೇಗ ಒಂಜಿ ಪಿಡಿಒನ ವ್ಯವಸ್ಥೆ ಮಲ್ಪೋಡು ಪರ್ಮನೆಂಟ್ ಪಿಡಿಒನ ವ್ಯವಸ್ಥೆ ಅಂಚನೆ ನಮ್ಮ ಸೆಕ್ರೆಟರಿನೆಲ್ಲ ಒಂದು ವ್ಯವಸ್ಥೆ ಅವಡಂಚಿನ SDA ಫುಲ್ ಟೈಮ್ ನಮಕ್ ಒಂಜಿ ಬತ್ತು ನಾತು ಮಲ್ಲ ಪಂಚಾಯತಿಗೆ ಬೋರ್ಡ್ ಆಪುಂಡು ಸರ್. ಅಂಚದುಪ್ಪನಾಗ ಅವೇನೊಂಜಿ ಆಯ್ನತ್ತು ಶೀಘ್ರ ಮಲ್ಪೋಡು ಒಂಜಿ ವೇಳೆ ಮಲ್ತಜೇರು ಬಂದಾಂಡ ಎಂಕುಲು ನೆತ್ತ ಬಗ್ಗೆ ಎಂಕುಲು CS ನಡೆಪೋದು ಅಲ್ಪ ಆರ್ಡ ಪಾತಿರಡುಗು ಒಂಜಿ ಪ್ರತಿಭಟನೆ ಮಲ್ಪೋಡು ಆಪುಂಡು ಬಂದು ಎಂಕುಲು ಈ ಮೂಲಕ ಪನೋದು. ದಕ್ಷಿಣ ಕನ್ನಡ ಜಿಲ್ಲೆಡು ಕುಷ್ಠ ಸೀಕ ಕಮ್ಮಿ ಆವೊಂದಿತ್ತದು ಒಂದು 8 ಲಕ್ಷಣ 2024-25 9 ತಿಂಗಳು 30 ಜನಕ್ಲೆಡ ಕುಷ್ಠ ಸೀಕ ತೋಜಿದನೆಂದು ಜಿಲ್ಲಾ ಕುಷ್ಠ ರೋಗ ನಿಯಂತ್ರಣಾಧಿಕಾರಿ ಡಾಕ್ಟರ್ ಸುದರ್ಶನ್ ಪಂತೆರು. ದಕ್ಷಿಣ ಕನ್ನಡ ಜಿಲ್ಲಾ ಕುಷ್ಠ ಸೀಕ್ ನಿಯಂತ್ರಣಾಧಿಕಾರಿ ಡಾಕ್ಟರ್ ಸುದರ್ಶನ್ ಅಂಗಾರೆ ಕುಡ್ಲಡು ಸುದ್ದಿ ಕೊಟ್ಟೋಡು ಪಾತಿರ್ದು ಜಿಲ್ಲೆಡು ಕುಷ್ಠ ಸೀಕ್ ಕಮ್ಮಿ ಆವೊಂದುಂಡು ಒಂದು 8 ಲಕ್ಷಣ 2022-23 75 ಬೊಕ್ಕ 2023-24 46 ಜನಕ್ಕೂ ಕುಷ್ಠ ಸೀಕ್ ಉಪ್ಪುನ ವರದಿ ಆದಿತ್ತು. ಆಂಡ 2024-25 9 ತಿಂಗಳು 30 ಜನಕ್ಲಿಡ ಸೀಕ್ ತೋಜಿದ್ರು. ಐಟ್ 14 ದಕ್ಷಿಣ ಕನ್ನಡ ಜಿಲ್ಲೆಗೂ ಸಂಬಂಧಪಟ್ಟಿನವು. ಬಾಕಿ 14 ಜನ ಬೇತೆ ಜಿಲ್ಲೆದ ಕುಲೊಂದು ಪಂಡೇರು. ಕುಷ್ಠ ಸೀಕದ ಬಗೆಟ್ ತಿಳುವಳಿಕೆ ಮೂಡಾಯರೆ ಜನವರಿ 30 ಫೆಬ್ರವರಿ 13 ಮುಟ್ಟ ಸ್ಪರ್ಶ್ ಕುಷ್ಠರೋಗ ಅರಿವು ಆಂದೋಲನ ಕಾರ್ಯಕ್ರಮ ದೀವಂತನೊಂದು ಆರ್ಪಂಡೇರು. ಒಟ್ಟಾದ ನಮ್ಮ ಕುಷ್ಠ ಸೀಕ್ದ ಬಗೆಟ್ ಜಾಗೃತಿ ಮೂಡಾಗ ತಪ್ಪು ಎನ್ನು ನೀನು ದೂರ ಮಲ್ಪುಗ ಬೊಕ ಏರೆಗ್ಲ ಕುಷ್ಠ ಸಿಕ್ಕ ಬರಂದಿನಂಚ ತುವೋನುಗ ಪನ್ಪನವು ಆಂದೋಲನದ ಘೋಷ ಪಾತ್ರ ಆದುಂಡು. ಜನವರಿ 30 ಮಾತಾ ಆರೋಗ್ಯ ಕೇಂದ್ರ ಶಾಲೆ ಸಾರ್ವಜನಿಕ ಆಫೀಸಲು ಬೊಕ ಬೇತೆ ಸಂಘ ಸಂಸ್ಥೆಲಿಡ್ದು ಪ್ರತಿಜ್ಞೆ ಮಲ್ಪುನ ಕಾರ್ಯಕ್ರಮ ಉಂಡು ಡಾಕ್ಟರ್ ಸುದರ್ಶನ್ ಪಂಡೇರು. 30 ವಿಟ್ಲ ಪದವಿ ಪೂರ್ವ ಕಾಲೇಜ್ 31 ಒಲವಿನಹಳ್ಳಿ ಆಶ್ರಮ ಫೆಬ್ರವರಿ 1 ಕುಂಜತ್ಬೈಲ್ ವಿದ್ಯಾಜ್ಯೋತಿ ಶಾಲೆ 3 ಮೆಲ್ನಾಕ್ ಆಸ್ಪತ್ರೆದ DPMR ಶಿಬಿರ 4 ಹಳೆಯಂಗಡಿ ನಾರಾಯಣ ಸನಿಲ್ ಶಾಲೆ 5 ಜಿಲ್ಲಾ ಕರ್ಪಿಲ್ 6 ಕ್ಯಾಂಬ್ರಿಡ್ಜ್ ಶಾಲೆ 7 ಫಾದರ್ ಮುಲ್ಲರ್ DPMR ಶಿಬಿರ 11 ಕನ್ಯಾಣ ಭಾರತ್ ಸೇವಾಶ್ರಮ 14 ವಾಮಂಜೂರು ನಿರಾಶ್ರಿತರನ ಕೇಂದ್ರೋಡು ಚರ್ಮಸೀಕ ಪರೀಕ್ಷೆದ ಶಿಬಿರ ನಡಪೆರೆ ಉಂಡು ಕುಷ್ಠಸೀಕ ನಿಯಂತ್ರಣಾಧಿಕಾರಿ ಡಾಕ್ಟರ್ ಸುದರ್ಶನ್ ಪಂಡೇರು. ಜನವರಿ 30ನೇ ತಾರೀಕಿನಿಂದ ಫೆಬ್ರವರಿ 13ನೇ ತಾರೀಕಿನವರೆಗೆ ಅಂದರೆ ನಮ್ಮ ಮಹಾತ್ಮ ಗಾಂಧೀಜಿಯವರು ಕುಷ್ಠರೋಗದ ಬಗ್ಗೆ ಕುಷ್ಠರೋಗಿಗಳ ಬಗ್ಗೆ ಇದ್ದಂಥ ಕಾಳಜಿಯನ್ನು ನೆನಪಿನಲ್ಲಿಟ್ಟುಕೊಂಡು ಅವರ ಪುಣ್ಯ ದಿನವಾದ ಜನವರಿ 30ರಂದು ಈ ಕಾರ್ಯಕ್ರಮವನ್ನು ಆರಂಭಿಸಿ ಆಂದೋಲನ ರೂಪದಲ್ಲಿ 15 ದಿವಸಗಳ ಕಾಲ ಈ ಕಾರ್ಯಕ್ರಮವನ್ನು ಇದು ಮಾಡ್ತಾ ಇದ್ದೇವೆ. ಒಟ್ಟಾಗಿ ನಾವು ಕುಷ್ಠರೋಗದ ಬಗ್ಗೆ ಜಾಗೃತಿ ಮೂಡಿಸೋಣ, ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸೋಣ ಮತ್ತು ಕುಷ್ಠರೋಗದಿಂದ ಯಾರೂ ಬಾಧಿತರಾಗದಂತೆ ನೋಡಿಕೊಳ್ಳೋಣ ಎನ್ನುವಂಥದ್ದು. ಸೊ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕುಷ್ಠರೋಗದ ಬಗ್ಗೆ ಜನರಲ್ಲಿ ಒಂದು ರೀತಿಯ ಅದಕ್ಕೆ ಅಂಟಿಕೊಂಡಿರುವಂಥ ಒಂದು ಕಳಂಕ. ಕುಷ್ಠರೋಗಿಗಳನ್ನು ಮೊದಲಿನ ಕಾಲದಲ್ಲಿ ಊರಿನಿಂದ ಹೊರಗೆ ಸಪರೇಟ್ ಕಾಲೋನಿಗಳಲ್ಲಿ ಇರ್ತಾಯಿದ್ರು. ಅವರ ಹತ್ತಿರ ಯಾರಿಗೂ ಹೋಗಲಿಕ್ಕೆ ಬಿಡ್ತಾ ಇರಲಿಲ್ಲ. ಅದು ಬೇರೆ ಬೇರೆ ಕಾರಣಗಳಿಂದ ಬರ್ತದೆ ಎನ್ನುವಂಥ ಭಾವನೆ ಇತ್ತು.
ಸೊ ಇದನ್ನೆಲ್ಲ ಜನರ ಮನಸ್ಸಿನಿಂದ ಹೋಗಲಾಡಿಸುವುದಕ್ಕಾಗಿ ಈ ಕಾರ್ಯಕ್ರಮವನ್ನು ನಾವು ಹಾಕ್ಕೊಂಡಿದ್ದೇವೆ. ಈಗ ನಮ್ಮ ಈ ಕಾರ್ಯಕ್ರಮದಲ್ಲಿ ಏನೆಲ್ಲ ಮಾಡ್ತೇವೆ ಹೇಳಿದರೆ, ಜನವರಿ 30ರಂದು ಎಲ್ಲ ಶಾಲಾ ಕಾಲೇಜುಗಳಲ್ಲಿ, ಎಲ್ಲ ಕಚೇರಿಗಳಲ್ಲಿ, ಸಭೆ ಸಮಾರಂಭಗಳಲ್ಲಿ ಕುಷ್ಠರೋಗದ ಬಗ್ಗೆ ಇರುವಂಥ ಒಂದು ಪ್ರತಿಜ್ಞೆಯನ್ನು ನಾವು ಕೈಗೊಳ್ಳಬೇಕಾಗ್ತದೆ. ಇದನ್ನು ನಾನು ಎಲ್ಲರಿಗೆ ಕೊಟ್ಟಿದ್ದೇನೆ. ದಯವಿಟ್ಟು ಅದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡಿ. ಇನ್ನು ಗ್ರಾಮ ಪಂಚಾಯತ್ ಸದಸ್ಯರಿಗೆ ಹಾಗೂ ಗ್ರಾಮಸ್ಥರಿಗೆ ಕುಷ್ಠರೋಗಿಗಳ ಬಗ್ಗೆ ತಾರತಮ್ಯ ಮಾಡದಂತೆ ಮಾಹಿತಿ ನೀಡುವಂಥದ್ದು. ಅದೇ ಸಪರೇಷನ್, ಮೊದಲೆಲ್ಲ ಒಂದು ಸಪರೇಟ್ ಲೆಪ್ರಸಿ ಕಾಲೋನಿ ಅಂತ ಇರ್ತಿತ್ತು, ಲೆಪ್ರಸಿ ಹಾಸ್ಪಿಟಲ್ಗಳು ಬೇರೆ ಇದ್ದು, ಈಗ ಅದು ಯಾವುದೂ ಇಲ್ಲ. ಸೊ ಅದರ ಬಗ್ಗೆ ಇರುವಂಥ ಕಳಂಕವನ್ನು ಹೋಗಲಾಡಿಸುವುದು ಈ ಅಭಿಯಾನದ ಮುಖ್ಯ ಉದ್ದೇಶ. ಮಹಾರಾಷ್ಟ್ರದ ಪುಣೆ ಬಂಟೆರನ ಸಂಘದ ಬಂಗಾರ ಪರ್ವದ ಆಚರಣೆ ಸಂಘದ ಶ್ರೀಮತಿ ಆಶಾ ಪ್ರಕಾಶ್ ಶೆಟ್ಟಿ ಸುವರ್ಣ ಮಹೋತ್ಸವ ವೇದಿಕೆಯಡಿ ನಡೆತಂಡು. ಉದಿಪನಲೀಸುಡು ಐಕಳ ಹರೀಶ್ ಶೆಟ್ಟಿ, ಕದ್ರಾ ನವನೀತ ಶೆಟ್ಟಿ, ಕೆಕೆ ಶೆಟ್ಟಿ ಇಂಚ 6 ಜನ ಸಾಧಕರಿಗೆ ಬಂಗಾರ ಪರ್ವದ ಸೇವಾ ಸಾಧಕ ಪ್ರಶಸ್ತಿ ಕೊರ್ದು ಮರ್ಯಾದೆ ಮಲ್ತಿರು. ಮಹಾರಾಷ್ಟ್ರದ ಪುಣೆ ಬಂಟೆರ್ನ ಸಂಘದ 5ನೇ ವರ್ಷದ ಬಂಗಾರ ಪರ್ವ ಐತಾರ ಸಂಘದ ಶ್ರೀಮತಿ ಆಶಾ ಪ್ರಕಾಶ್ ಶೆಟ್ಟಿ ಸುವರ್ಣ ಮಹೋತ್ಸವ ವೇದಿಕೆಡು ಅಟ್ಟಣೆ ಆದಿತ್ತಂಡು. ಬಿನ್ನೆರೇನು ಮಾತ ಬಾರಿ ಸಂಭ್ರಮಡು ಎತ್ಕೊಂಡೇರು. ಬಂಜಾರ ಗ್ರೂಪ್ದ ಗುರುಕಾರ್ಯರು ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಆರೇ ಕಟ್ಟಾದ ಕೊರ್ನ ಶ್ರೀಮತಿ ಆಶಾ ಪ್ರಕಾಶ್ ಶೆಟ್ಟಿ ಸುವರ್ಣ ಮಹೋತ್ಸವ ವೇದಿಕೆಯನ್ನು ಉದಿಪನ ಮಲ್ತೆರು. ಜಾಗತಿಕ ಬಂಟೆರ್ನ ಸಂಗುಲೆನ ಒಕ್ಕೂಟದ ಗುರುಕಾರ್ಯರು ಐಕಳ ಹರೀಶ್ ಶೆಟ್ಟಿ, ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ, ಚರಿಷ್ಮಾ ಬಿಲ್ಡರ್ಸ್ ಲಿಮಿಟೆಡ್ ಮುಂಬೈದ ಮುಖ್ಯ ಆಡಳಿತ ನಿರ್ದೇಶಕರು ಸುಧೀರ್ ಶೆಟ್ಟಿ, ಉದ್ಯಮಿಲಾಯ್ನ ವಿವೇಕ್ ಶೆಟ್ಟಿ, ಕೆಕೆ ಶೆಟ್ಟಿ ಇಂಚ ಬಿನ್ನೇರ್ನ ಒಟ್ಟು ಸೇರಿಗೆಡು ತುಡರು ಬೊಲ್ಪ ಪೊತ್ತಾದ ತಾರೆದ ಕೊಂಬು ಅರಳ್ತದ ಬಂಗಾರ ಪರ್ಬ ಉದಿಪನ ಮಲ್ತೆರು. ಪುಣೆ ಬಂಟೆರ್ನ ಸಂಘದ ಗುರ್ಕಾರ್ಯರು ಸಂತೋಷ್ ವಿ ಶೆಟ್ಟಿ ಇನ್ನ ಬಿನ್ನೇರು ಸೇರ್ನಂಚ ಮಾತೆರೆಲ್ಲ ಎತ್ಕೊಂದು ಪಾತಿರ್ದು ದಾನಿಲು ಕೊರ್ನ ಕಾಸನ್ನು ಒಟ್ಟು ಸೇರಾದು 10 ಕೋಟಿ ರೂಪಾಯಿ ಮಲ್ತದು ಒಂಜಿ ಶಾಲೆ ಕಟ್ಟೊಡುಂದುಲ್ಲ ಅಂತ ಪಂಡಿರು. ಚರಿಷ್ಮಾ ಬಿಲ್ಡರ್ಸ್ ಲಿಮಿಟೆಡ್ ಬೊಂಬಾಯಿದ ಮುಖ್ಯ ಆಡಳಿತ ನಿರ್ದೇಶಕರು ಸುಧೀರ್ ಶೆಟ್ಟಿರಿಗೆ ಬಂಗಾರ ಪರ್ಬದ ಜಿಎಂ ಶೆಟ್ಟಿ ಬೆಸ್ಟ್ ಸೋಷಿಯಲ್ ಸರ್ವಿಸ್ ಪ್ರಶಸ್ತಿ ಕೊರ್ದು ಮರ್ಯಾದೆ ಮಲ್ತೆರು. ಸಮಾಜ ಸಾಧಕರಿಗೆ ಬಂಗಾರ ಪರ್ಬದ ಸೇವಾ ಸಾಧಕ ಪ್ರಶಸ್ತಿಲೇನು ಕೊರ್ದು ಮರ್ಯಾದೆ ಮಲ್ತೆರು. ಐಕಳ ಹರೀಶ್ ಶೆಟ್ಟಿ ಶಬರಿ ಇಂಡಸ್ಟ್ರಿಯಲ್ ಕ್ಯಾಟರಿಂಗ್ ಸಂಸ್ಥೆದ ಮುಖ್ಯ ಆಡಳಿತ ನಿರ್ದೇಶಕರು ಕೆಕೆ ಶೆಟ್ಟಿ, ಕೃಷ್ಣ ಪ್ಯಾಲೇಸ್ ರೆಸಿಡೆನ್ಸಿದ ಕೃಷ್ಣ ಶೆಟ್ಟಿ, ಆರ್ಗ್ಯಾನಿಕ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ದ ಮುಖ್ಯ ಆಡಳಿತ ನಿರ್ದೇಶಕರು ಆನಂದ ಶೆಟ್ಟಿ, ಬೇತೆ ಬೇತೆ ರಂಗೋಡು ಮಲ್ಲ ಸಾಧಕಿರಾದ ಪುನಃ ಕುಡ್ಲದ ಕದ್ರಾ ನವನೀತ ಶೆಟ್ಟಿ, ಬೊಕ್ಕ ರೂಬಿ ಹಾಲ್ ಕ್ಲಿನಿಕ್ದ ಸರ್ಜಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ಸುಜಯಾ ಹೆಗ್ಡೆ ಇಂಚ 6 ಜನ ಸಾಧಕರಿಗೆ ಬಂಗಾರ ಪರ್ಬದ ಸೇವಾ ಸಾಧಕ ಪ್ರಶಸ್ತಿ ದತ್ತೊಂಡೆರು. ರಂಜನಿ ಸುಧಾಕರ್ ಹೆಗ್ಡೆ, ದೇವಾನಂದ ಶೆಟ್ಟಿ ಸುರತ್ಕಲ್, ಡಾಕ್ಟರ್ ಹರ್ಷಿತಾ ಶೆಟ್ಟಿ, ಕುಶಲಾ ಹೆಗ್ಡೆ, ಸಿಎ ಸದಾನಂದ ಶೆಟ್ಟಿ, ಸದಾನಂದ ಹೋಟೆಲ್ದ ಸದಾನಂದ ಶೆಟ್ಟಿ, ಜಯಂತ್ ಶೆಟ್ಟಿ ಇಂಚ ಬೇತೆ ಬೇತೆ ವಲಯದ ನಾಯಕಿರು ಬಿನ್ನೆರಾದ ಈ ಪೊರ್ತೊಡಿತ್ತೇರು. ಪುಣೆ ಬಂಟೆರ್ನ ಸಂಘದ ಮರ್ಯಾದೆ ಗುರುಕಾರ್ಯರು ಕುಶಲಾ ಎಸ್ ಹೆಗ್ಡೆ, ಕಾರ್ಯ ಗುರುಕಾರ್ಯರು ವಿಶ್ವನಾಥ ಶೆಟ್ಟಿ, ಒತ್ತು ಗುರುಕಾರ್ಯರು ಚಂದ್ರಹಾಸ್ ಶೆಟ್ಟಿ, ಪ್ರಧಾನ ಕಾರ್ಯಂತರಕ್ಕೆ ಅಜಿತ್ ಹೆಗ್ಡೆ, ಪಣವ್ ಗುರುಕಾರ್ಯರು ಪ್ರಶಾಂತ್ ಶೆಟ್ಟಿ, ಮುಖ್ಯ ಸಂಚಾಲಕಿಯರು ಕಣ್ಣಂಜಾರ್ ಸುಧೀರ್ ಶೆಟ್ಟಿ, ಪೊಂಜೋಲಿನ ಘಟಕದ ಗುರುಕಾರ್ದಿ ಸುಲತಾ ಎಸ್ ಶೆಟ್ಟಿ, ಮರ್ಯಾದೆ ಗುರುಕಾರ್ದಿ ದೇವಿಕಾ ಶೆಟ್ಟಿ, ಬೊಕ್ಕ ಜಯಂತಿ ಜೆ ಶೆಟ್ಟಿ, ಯುವ ವಿಭಾಗದ ಗುರುಕಾರ್ಯರು ಉದಯ ಜೆ ಶೆಟ್ಟಿ ಇಂಚ ಪದಾಧಿಕಾರಿಗಳು ಈ ಪೊರ್ತೊಡಿತ್ತೇರು. ಇತಿಹಾಸ ಬರೆಯುವಲ್ಲಿ ಇನ್ನು 5 ವರ್ಷೋಡು ಈ ಒಂಜಿ ಪೂರ್ಣದ ಬಂಟ ಸಂಘೋಡು ಮಾಜಿ ಅಧ್ಯಕ್ಷರನಗುಲ್ಲೇರು ಒರಿಯಾರ್ದವರಿ ತೂನಗ ನಂಗೆ ಬಾರಿ ಆಗಲಿಂಗ್ ಖುಷಿ ಆಪು ನಮ್ಮ ಬಂಟೆರ್ನ ಒಂಜಿ ಮಲ್ಲ ಶಕ್ತಿ ಲೋಕಲು ಪೂರ ಎಂಗುಲು ಏರ್ಲ ಸಮಾಜ ಸೇವೆ ಮಲ್ಪುಂಡ ದಾನಿ ನಗುಲು ಇಜ್ಜೇಟ ಸಮಾಜ ಸೇವೆ ಮಲ್ಪರ ಸಾಧ್ಯಚ್ಚಿ ಸಮಾಜವು ನಮಗೆ ಟೈಮ್ ಕೊರ್ಪ ದುಡ್ಡು ಬಂಗಾರ ಮಲ್ದಿನಕ್ಕೆ ಮಸ್ತ್ ಜನಲ್ಲೇರು ಕಾರ್ಬಾರ್ ಮಲ್ದಿನಕ್ಕೆ ಮಸ್ತ್ ಜನಲ್ಲೇರು ಅವು ಆಗಲ್ಲ ಇಲ್ಲ ಮಲ್ದಿನಗುಲು ಸಮಾಜವು ಮಲ್ದಿಜೇರು ನಮ್ಮ ಸಮಾಜ ಏರು ಮಲ್ಪೇನ ಆಯ್ನ ಸಮಾಜದ ಕುಲ್ ನಮ್ಮ ಗುರುತ ಮಲ್ಪೋಡು ಆಯ್ ಗೌರವ ಮಲ್ಪೋಡು ಆಗಲ್ಲ ಸುಖ ಕಷ್ಟ ನಮ್ಮ ಮಾತೆಗಳ ಭಾಗ್ಯ ಅವಳು ಯಾರು ಮಸ್ತ್ ಕಲ್ತೆ ಪಂಡದ ಪಂಡ್ರೆಗ್ ಬಹಳ ಸಂತೋಷ ಉಂಟು ದೇವ ಪಂಡಗ
ಮಸ್ತ್ ಜನ ಎಂಕಲ್ ಬೆತ್ತ ಬೆತ್ತ ಸಂಘ ಮತ್ತೆ ಕೆಲಸ ಮಲ್ಪೆಯನ್ನು ಆಂಡ ಈ ನಮೂನಿ ಒಂಜಿ ತನ್ನ ಬುದ್ಧಿ ಯೂಸ್ ಮಲ್ತದ್ದು ಓವೋ ಕೆಲಸ ಅರಡ್ ಮಲ್ಪವ್ರೆ ಸಾಧ್ಯ ಉಂಡ 6 ಮಲ್ತಿನಗರ್ನಕ ಇದ ಮುಟ್ಟ ಎರೆಲ್ಲ ತೋತು ಯಾನು ಅಂಚಾದ ಯಾನು ಪಂಡ ಯಾನು ಅರಡನೇ ಕಲ್ತೆ ಮಸ್ತು ಪಂಡಲ ದಾಲು ತಪ್ಪಾವಂದು ಪಂಡದ ಖಂಡಿತ ಗೊತ್ತುಂಡು. ಒಲವಿನ ಪಯಣ ಕನ್ನಡ ಸಿನಿಮಾ ಫೆಬ್ರವರಿ 21ಕ್ಕೆ ನಾಡು ಡೋರ್ಮೆ ಬಿಡುಗಡೆ ಆಯ್ರೆ ಉಂಡು ಸಿನಿಮಾದ ನಿರ್ದೇಶಕರು ಪುತ್ತೂರ್ದ ಕಿಶನ್ ಬಲ್ನಾಡ್ ಸುದ್ದಿಗುಟ್ಟೋಡು ತೆರಿಪಾದರು. ಒಲವಿನ ಪಯಣ ಕನ್ನಡ ಸಿನಿಮಾದ ನಿರ್ದೇಶಕರು ಪುತ್ತೂರ್ದ ಕಿಶನ್ ಬಲ್ನಾಡ್ ಸುದ್ದಿಗುಟ್ಟೋಡು ಪಾತಿರ್ದು ಒಲವಿನ ಪಯಣ ಸಿನಿಮಾ ಫೆಬ್ರವರಿ 21ಕ್ಕೆ ನಾಡು ಡೋರ್ಮೆಡ್ ಬಿಡುಗಡೆ ಆಯ್ರುಂಡು. ಅಪ್ಪೆ ಮಗಲಿನ ಸಂಬಂಧ ಬೊಕ್ಕ ನಡುವರ್ಗದ ಜವಣೆವರಿಯನ ಮೂಜಿ ಕಡೆತ ಪ್ರೇಮ ಕತೆ ಹೊಂದುದುಪನ ಸಿನಿಮಾ ನಮ್ಮ ಬದುಕುನು ನಂಕಾದತ್ ನಮ್ಮ ಮಕ್ಳಿಗಾದು ಪನ್ಪುನ ಸಂದೇಶ ಕೊರ್ಪುನ ಕುಟುಂಬ ಸೇರ್ದು ತೂಪುನ ಸಿನಿಮಾ ಆದುಂಡು ಪಂಡೇರು. ಪುಟ್ಟೂರುಡೆ ಸುರುತ ಸರ್ತಿಗ್ ಈ ಮಾಹಿತಿ ಪಟ್ಟನೊಂದುಲ್ಲೆ ಕರಿನ 17 ವರ್ಷಲಿಡಿದ ಸಿನಿಮಾ ಬೊಕ್ಕ ಸೀರಿಯಲ್ದ ಸಂಬಂಧ ಹೊಂದುದುಪುನ ತಾನು ಸಿನಿಮಾ ತಯಾರು ಮಲ್ಪನ ಕುಲ್ಪಂಡ ನೇರ್ದು ಕಮ್ಮಿ ಪೊರ್ತುಡು ಸಿನಿಮಾ ಮುಗಿತದೆ. ಕರಿನ 17 ವರ್ಷಲಿಡಿದ ಸಿನಿಮಾ ಬೊಕ್ಕ ಸೀರಿಯಲ್ದ ಸಂಬಂಧ ಹೊಂದುದುಪುನ ತಾನು ಸಿನಿಮಾ ತಯಾರು ಮಲ್ಪನ ಕುಲ್ಪಂಡ ನೇರ್ದು ಕಮ್ಮಿ ಪೊರ್ತುಡು ಸಿನಿಮಾ ಮುಗಿತದೆ. ಮಡಿಕೇರಿ ಬೊಕ್ಕ ಬೆಂಗಳೂರು ಸಿನಿಮಾ ಶೂಟಿಂಗ್ ಮಲ್ತದನಂದು ಕಿಶನ್ ಬಲ್ನಾಡ್ ಪಂಡೇರು. ನಾಯಕ ನಟೆ ಸುನೀಲ್ ಸಿನಿಮಾ ಕತೆ ಕೊರ್ದು ತಯಾರು ಮಲ್ತಿನ ನಾಗರಾಜ್ ಎಸ್ ಮುಳಗುಂದ ಸಿನಿಮಾದ ಇರುವೇರು ನಾಯಕಿಯರೆಡು ವರ್ತಿ ಖುಷಿ ಹಿರಿಯ ನಟೆ ನಾಗೇಶ್ ಮಯ್ಯ ಸಿನಿಮಾದ ಬಗ್ಗೆ ಪಾತಿರಿಯರು. ಇದು ಆಕ್ಚುಲಿ ಒಂದು 2 ಸಿನಿಮಾಕ್ಕಾಗುವ ಕಥೆನ ಪ್ರೊಡ್ಯೂಸರ್ ಕೊಟ್ಟಿದ್ರು. ಅದನ್ನ ಒಂದು ಸಿನಿಮಾಕ್ಕೆ ಮಾಡಿದ್ದೀವಿ. ನಿಮಗೆ ಇಲ್ಲಿ ಬೋರ್ ಅಂತ ಎಲ್ಲೂ ಅನ್ಸಲ್ಲ. ಸೀನ್ ಟು ಸೀನ್ ಫಾಸ್ಟ್ ಆಗಿ ಹೋಗುತ್ತೆ. ನೀವು ಸಿನಿಮಾ ಮುಗ್ದೋಯ್ತಾ ಅನ್ನೋ ರೇಂಜಲ್ಲಿ ಇರುತ್ತೆ. ಅಂದ್ರೆ ಅಷ್ಟು ಫಾಸ್ಟ್ ಆಗಿ ಹೋಗುತ್ತೆ. ಅದಕ್ಕೆ ತಕ್ಕರಾಗಿ ಮ್ಯೂಸಿಕ್ ಮಾಡಿದ್ರು ಸಾಯಿ ಸರ್ವಿಸ್ ಅವರ. ಸೊ ಎಲ್ಲಿ ಇದಾಗಲ್ಲ. ಆಮೇಲೆ ಇದೊಂದು ಮಾತು ನಿಜ, ನೀವು ಸಿನಿಮಾ ಥಿಯೇಟರ್ ಇಂದ ಹೊರಗೆ ಬರ್ಬೇಕಾದ್ರೆ ಕ್ಲೈಮ್ಯಾಕ್ಸ್ ಅಲ್ಲಂತೂ ಒಂದು ಕಣ್ಣು ನೀರು ಹಾಕಿ ಬರ್ತೀರಾ. ಇದು ಆನಂದ ಬಾಷ್ಪನ ಅಥವಾ ಬೇರೆನಾ ನಮ್ಮದು ಪ್ರಶ್ನೆ. ನಮಗೆ ಪಕ್ಕ ನಾವು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಬರ್ತಿದೀವಿ ಸರ್. ಅಂದ್ರೆ ಕಥೆಗಳು ಏನು ವರ್ಕೌಟ್ ಆಗಿದೆ, ಯಾವ ತರ ಸೀನ್ಗಳು ವರ್ಕೌಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕರೆಕ್ಟ್ ಆಗಿ ಎಷ್ಟೊಂದು ರಿರೈಟ್ ಆಗಿದೆ ಅದರಲ್ಲಿ. ಅಂದ್ರೆ ನಾವು ಇದು ಬೇಡ ಇದಿರಲಿ, ಇದು ಬೇಡ ಇದಿರಲಿ ಅಂತ ಹೇಳ್ಬಿಟ್ಟು ಲೆಕ್ಕಾಚಾರ ಹಾಕಿ ಸೀನ್ಗಳನ್ನ ಬರ್ತಿದೀವಿ. ನಮಗೆ ಅದೇ ಹೇಳೋದ್ರಲ್ಲ, ಸಿನಿಮಾ ಲೆಂತ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹಾಡುಗಳಲ್ಲಿ ಸಿನಿಮಾನ ಹೇಳ್ಕೊಡ್ತೀವಿ. ನಾವು ಇದರಲ್ಲಿ ಹಾಡಿನ ಮೂಲಕನೇ ಹೇಳ್ತಾ ಇದೀವಿ, ಎಲ್ಲೂ ಮಿಸ್ ಆಗಬಾರ್ದು ಅಂತ ತುಂಬಾ ಕ್ಯಾಲ್ಕುಲೇಟ್ ಆಗಿ ಮಾಡಿದ್ವಿ. ಅಂದ್ರೆ ಸ್ವಲ್ಪ ಬ್ರಿಲಿಯನ್ಸಿ ಉಪಯೋಗಿಸಿ ಮಾಡೋದು. ಬ್ರಹ್ಮಶ್ರೀ ನಾರಾಯಣ ಗುರುಕ್ಲಿನ ತತ್ವ ಪಾಲನೆ ಮಲ್ತದು ಬಿರ್ವೀರ್ ಸಮಾಜ ಗಟ್ಟಿಮುಟ್ಟ ಆತನೆಂದು ರಾಜ್ಯದ ದುಮ್ಮದ ಮಂತ್ರಿ ಕೃಷ್ಣ ಜೆ ಪಾಲೆಮಾರ್ ಪಂತರು. ಸಸಿಬಿತ್ಲು ಅಗ್ಗಿದ ಕಳಿಯ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘದ ವಿಶ್ವ ಸಮ್ಮೇಳನ ಮುಗಿತಲುಡು ಸುವರ್ಣ ಸಿರಿ 2025 ಪ್ರಶಸ್ತಿ ದೆತ್ತೊಂದು ಆರ್ಪಾತಿರಿಯರು. ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಸಸಿಬಿತ್ಲು ಅಗ್ಗಿದ ಕಳಿಯದ ಬಂಗಾರ್ ಪರ್ಬದಲೆಕ್ಕುಡು ಕಾಂತುಲಕ್ ನಾಗುರಿಕಾರ್ಯರಿಯಾನೆ ಪಟೇಲ್ ಯಾದವಾಜಿ ಬಂಗೇರ ವೇದಿಕೆಡು ಬಿರ್ವೆರು ಇಡಿಗ ತೀಯ ಧೀವರು ನಾಮದಾರಿ ಇಂಚ 20 ಪಂಗುಡುಲಿನ ವಿಶ್ವ ಸಮ್ಮೇಳನ 3 ದಿನ ನಡಪಾದ ಅಕೇರಿಗೂ ಮುಗಿತಲ ಬೊಕ್ಕ ಪ್ರಶಸ್ತಿ ಕುರ್ಪುನ ಲೇಸು ನಡೆತುಂಡು. ವಿಶ್ವ ಸಮ್ಮೇಳನ ಸಮಿತಿದ ಮರ್ಯಾದಿ ಗುರುಕಾರ್ಯರು ಚಂದಯ್ಯ ಬಿ ಕರ್ಕೇರ ಗುರುಕಾರ್ಮೆಡು ರಾಜ್ಯದ ತುಂಬದ ಮಂತ್ರಿ ಕೃಷ್ಣ ಜೆ ಪಾಲೆಮಾರ್ ಬೊಕ್ಕ ಬೊಂಬಾಯಿದ ಉದ್ಯಮಿ ಧನಂಜಯ ಶೆಟ್ಟಿ ಮೊಕ್ಲೆಗೂ ಸುವರ್ಣ ಸಿರಿ 2025 ಪ್ರಶಸ್ತಿ ಹಳೆಂಗಡಿ ಬಿಲ್ಲವ ಸಂಘಗೂ ರಾಷ್ಟ್ರ ಮಟ್ಟದ ಸುವರ್ಣ ಸಿರಿ ಪ್ರಶಸ್ತಿ ಕೊರ್ದು ಮರ್ಯಾದೆ ಮಲ್ತಿರು. ಕೃಷ್ಣ ಜೆ ಪಾಲೆಮಾರ್ ಪಾತಿರ್ದು ಬ್ರಹ್ಮಶ್ರೀ ನಾರಾಯಣ ಗುರುಕ್ಲಿನ ತತ್ವ ಸಂದೇಶ ಪಾಲನೆ ಮಲ್ತದು ಬಿರ್ವಿರ ಸಮಾಜ ಗಟ್ಟಿಮುಟ್ಟು ಆತನೆಂದು ಪಂಡೇರು. ಶಾಸಕಿಯರು ಡಾಕ್ಟರ್ ಭರತ್ ಶೆಟ್ಟಿ ಬೊಕ್ಕ ಕುಳಾಯಿ ಫೌಂಡೇಶನ್ದ ಪ್ರತಿಭಾ ಕುಳಾಯಿ ಕಾರ್ಯಕ್ರಮವನ್ನು ಉದ್ದೇಶಿಸಾದ ಪಾತಿರಿಯರು. ಸುವರ್ಣ ಸಿರಿ 2025 ಸಾಂಸ್ಕೃತಿಕ ಪಂತೋ ಬೊಕ್ಕ ಬೇತೆ ಪಂತೊಲಿಡ್ ಗೆಂದಿನ ಕ್ಲಿಕ್ ಇನಾಮ್ಲೇನು ಪಟ್ಟಿಯರು. ಬಿಲ್ಲವ ಸಮಾಜ ಸೇವಾ ಸಂಘ 1ನೇ ಇನಾಮು, ಪಡುಬಿದ್ರೆ ಬ್ರಹ್ಮಶ್ರೀ ನಾರಾಯಣ ಗುರು ಸಮಾಜ ಸೇವಾ ಸಂಘ 2ನೇ ಇನಾಮು, ಮುಂಡೂರು ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಬಿಳ್ತಂಗಡಿ 3ನೇ ಇನಾಮು, ಬೊಂಬೈ ಬಿಲ್ಲವರ ಅಸೋಸಿಯೇಷನ್ 4ನೇ ಇನಾಮು ಬೊಕ್ಕ ಬಿರ್ವೇರ ಸಂಘ ಬಜಗೋಳಿ 5ನೇ ಇನಾಮು ಗೆಂದಳು. 1 ಲಕ್ಷ ರೂಪಾಯಿ 5,000 40,000 30,000 ಬೊಕ್ಕ 20,000 ರೂಪಾಯಿ ಬೊಕ್ಕ ಟ್ರಾಫಿ ಇನಾಮ್ ದೀದಿತ್ತೇರು. ಅಖಿಲ ಭಾರತ ಬೀರ್ವೆರೆ ಪೊಂಜೋಲೆನ ಸಂಘದ ಗುರುಕಾರ್ತಿ ಸುಮಲತಾ ಎನ್ ಸುವರ್ಣ, ಶಿವಮೊಗ್ಗ ಆರ್ಯ ಇಡಿಗ ಪೊಂಜೋಲೆನ ಸಂಘದ ಗುರುಕಾರ್ಯರು ಗೀತಾಂಜಲಿ, ಕೊಲ್ಯ ಬಿಲ್ಲವ ಸಮಾಜ ಸೇವಾ ಟ್ರಸ್ಟ್ ಸೋಮೇಶ್ವರದ ಗುರುಕಾರ್ಯರು ವೇಣುಗೋಪಾಲ್,
ನಮ್ಮ ಕುಡ್ಲಾ ಚಾನೆಲ್ ನಿರ್ದೇಶಕರು ಲೀಲಾಕ್ಷ ಬಿಕರ್ಕೇರ, ಬೆಸ್ಟ್ ಫೌಂಡೇಶನ್ದ ರಕ್ಷಿತ್ ಶಿವರಾಮ್ ಬಿಳ್ತಂಗಡಿ, ಉದ್ಯಮಿ ಸೂರತ್ ಸೋನಿ ಕುಮುಟ, ಪಾಲಿಕೆ ಸದಸ್ಯರಾಯನ ಶ್ವೇತಾ, ಶೋಭಾ ರಾಜೇಶ್, ಬಿಜೆಪಿ ಯುವ ಮೋರ್ಚಾ ಗುರ್ಕಾರ್ಯರು ಭರತ್ ರಾಜ್ ಕೃಷ್ಣಪುರ, ಪುಷ್ಪರಾಜ್, ವಿಜಯ್ ಕುಮಾರ್ ಸುರಕೆ, ಸಂಘದ ಗುರ್ಕಾರ್ಯರು ಪ್ರಕಾಶ್ ಕುಮಾರ್, ರಮೇಶ್ ಪೂಜಾರಿ ಚೇಳಿಯಾರ್, ಪುಂಜೋಲಿನ ವಿಭಾಗದ ಸರೋಜಿನಿ ಶಾಂತರಾಜ್, ನರೇಶ್ ಕುಮಾರ್ ಸಸಿಬಿತ್ಲು, ಶರತ್ ಅಡ್ವೆ, ಚಂದ್ರಹಾಸ್ ಬಳಂಜ, ಎಸ್ಆರ್ ಪ್ರಭಾತ್ ಪಾಲ್ದೆ ತುಂಡೆರು. ಒಂದು ಸಮಾಜಕ್ಕೆ ಸೀಮಿತವಾಗಿರದೆ ಇತರರನ್ನು ಕೂಡ ಗೌರವದಿಂದ ಕಾಣ್ತೇವೆ ಅಂತ ಹೇಳುವಂಥ ನಿಟ್ಟಿನಲ್ಲಿ ಇವತ್ತು ಧನೇಂದ್ರ ಶೆಟ್ಟರಿರಲಿ, ನನ್ನನಿರಲಿ, ಸುವರ್ಣ ಸಿರಿ ಹೇಳುವಂಥ ಒಂದು ಗೌರವವನ್ನು ಕೊಟ್ಟು ಇವತ್ತು ಸನ್ಮಾನ ಮಾಡಿದ್ರಿ. ಅದಕ್ಕೆ ತುಂಬ ನಾನು ಕೃತಜ್ಞನಾಗಿದ್ದೇನೆ. ನಿಮಗೆ ಮುಂದೆ ಕೂಡ ಇಂಥ ಒಂದು ಗೌರವ ಕೊಡುವಂಥ, ಸನ್ಮಾನಿಸುವಂಥ ಬಹುಶಃ ಇವತ್ತು ಜಿಲ್ಲಾ ಮಟ್ಟದಲ್ಲಿ ನೀವು ಕೀರ್ತಿ ಪಡೆದಿದ್ರಿ. ಒಂದು ಈ ರೀತಿಯ ವ್ಯವಸ್ಥೆಯನ್ನು ಕಟ್ಟಕಡೆಯ ವ್ಯಕ್ತಿಯ ಕಣ್ಣೀರೊರೆಸುವ ಪ್ರಯತ್ನವನ್ನ ನಮ್ಮ ಸಂಘದವರು ಮಾಡಿದ್ರು ಅಂತ ಹೇಳಿದರೆ ಖಂಡಿತ ಹೆಮ್ಮೆಯ ವಿಷಯ. ಇದರಲ್ಲಿ ಮಾತ್ರ ಸಮಾಜಮುಖಿ ಕೆಲಸಗಳು ಮಾತ್ರ ಅಲ್ಲ, ಸಾಂಸ್ಕೃತಿಕವಾಗಿ ಸಹ ನಮ್ಮ ಸಂಪ್ರದಾಯವನ್ನು ಉಳಿಸುವಂಥ ಕೆಲಸ, ನಮ್ಮ ಸಂಸ್ಕಾರವನ್ನು ಉಳಿಸುವಂಥ ಕೆಲಸ ಸಹ ಈ ಒಂದು ಸಂಘದಿಂದ ಆಗಿದ್ದನ್ನು ನಾವು ನೋಡ್ತಾನೆ ಬಂದಿದ್ದೇವೆ. ಖಂಡಿತ ನಮಗೆಲ್ಲರಿಗೂ ಸಹ ಹೆಮ್ಮೆ ಇದೆ. ಶಶಿತ್ಲಿರ ಊರುಡು ಒಂಜಿ ಇಂಚಿನ ಸಮ್ಮೇಳನಲ ಮನ್ಪೋಲಿ ಮಾತೆರೆಗ್ಲ ತಾಪರೆ ವಿಶ್ವ ಸಮ್ಮೇಳನ ಒಂಜಿ ಮನ್ಪೋಲಿ ಮುಲ್ಪಟ್ಟು ಸ್ಟಾರ್ಟ್ ಆಂಡ್ ಇತ್ತ ಉನೇತ ಅಜೆನೆ ಮಾತ ದಿಕ್ಕಡ್ಲ ಲಕ್ಕುಂಡು ಉನೇನ ನಮ್ಮದಾಯಕ ಮನ್ಪರವಲ್ಲಿ ನಮ್ಮನ ಔಲೌಲಿ ಇತ್ತೆ ಲಕ್ಕುಂಡು ಒಂದೊಂಜಿ ಸ್ಟಾರ್ಟ್ ಆಯ್ನ ನಮ್ಮ ನಿಖಲೆ ಮಾತೆರೆಗ್ಲ ದಯಪಂಡ ನಮ್ಮ ಬಿಲ್ಲವ ಸಮಾಜದ ಕೆಲೆ ಒಂಜಿ ಒಟ್ಟು ಮನ್ಪುನಂಜೆ ಪಂಡ ಪತ್ತಪ್ಪೆಲ್ ಜೋಕುಲು ಒಂಜಾಂಡ ಓಲ ಕಾರ್ಯಕ್ರಮ ಆಪುಜಿ ಬಂದತ್ತು ಸಕ್ಸೆಸ್ ಆಪುಜಿ ಉನ್ನೇನು ಅಕಲ್ ತೋಜತ್ ಕೊರಿಯರ್. ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದ ಸಾನ್ನಿಧ್ಯ ಅಭಿವೃದ್ಧಿ ಬೊಕ್ಕ ಲೋಕ ಕಲ್ಯಾಣಗಾದ ನಡತಂದು ಪುನಃ ನವದುರ್ಗಾ ಲೇಖನ ಯಜ್ಞದ ಲೇಖನ ಬೂಕುನು ಬರೆದು ಭಕ್ತರ ಸನ್ನಿಧಾನಗೂ ಸಮರ್ಪಣೆ ಮಲ್ತಂದುಲ್ಲೇರು. ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನಡು ಸಾನ್ನಿಧ್ಯ ಅಭಿವೃದ್ಧಿ ಬೊಕ್ಕ ಲೋಕ ಕಲ್ಯಾಣಗಾದ ನಡತಂದು ಪುನಃ ನವದುರ್ಗಾ ಲೇಖನ ಯಜ್ಞದ ದುಂಬತ್ತ ಒಡಿಪು ಶಾಂತಲಾ ಎಲೆಕ್ಟ್ರಿಕಲ್ ಸಂಸ್ಥೆದ ಮುಖ್ಯಸ್ಥರು ಬೊಕ್ಕ ಕೆಲಸದ ಬರಿತಿನ ನವದುರ್ಗಾ ಲೇಖನ ಬುಕ್ಕುನು ಶಿಲಾ ಸೇವೆ ಸೇರಿದು ಸಾಮೂಹಿಕವಾದ ಕಾಪದ ಅಮ್ಮನ ಸನ್ನಿಧಾನಗೂ ಸಮರ್ಪಣೆ ಮಲ್ತೆರು. ಸಂಸ್ಥೆದ ಆಡಳಿತ ನಿರ್ದೇಶಕರು ಶ್ರೀಪತಿ ಭಟ್ ಉಚ್ಚಿಲ ಬೊಕ್ಕ ನಿರ್ದೇಶಕಿ ವಾಣಿಶ್ರೀ ಎಸ್ ಭಟ್ ಕಂಡನಿ ಬೊಡಿದಿ ನವದುರ್ಗಾ ಲೇಖನ ಬರೀನ ಕೆಲಸದಕ್ಕಲು ಮಾತ ಒಟ್ಟುಗಿತ್ತದು 117 ಶಿಲಾ ಸೇವೆನು ಸಮರ್ಪಣೆ ಮಲ್ತೆರು. ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನ ಅಭಿವೃದ್ಧಿ ಸಮಿತಿದ ಗುರ್ಕಾರ್ಯರು ಕೆ ವಾಸುದೇವ್ ಶೆಟ್ಟಿ ಮತ್ತು ಗುರ್ಕಾರ್ಯರು ಮನೋಹರ್ ಎಸ್ ಶೆಟ್ಟಿ, ಪ್ರಧಾನ ಕಾರ್ಯಂತರು ರಮೇಶ್ ಹೆಗ್ಡೆ ಕಲ್ಯ ಈ ಪೊರ್ತುಡಿತ್ತರು. ನಮ್ಮ ಸಂಸ್ಥೆ ಉಡುಪಿಯಲ್ಲಿ ರಾಜ್ಯಾದ್ಯಂತ ಎಲೆಕ್ಟ್ರಿಕಲ್ ಗುತ್ತಿಗೆಗಳನ್ನು ವಹಿಸ್ಕೊಳ್ತಾ ಇದೆ. ಈ ಕ್ಷೇತ್ರದಲ್ಲಿ ಕೂಡ ನಮಗೆ ಒಂದು ಎಲೆಕ್ಟ್ರಿಕಲ್ ಕೆಲಸ ಮಾಡುವಂಥ ನಮಗೆ ಭಾಗ್ಯ ನಮ್ಮ ಸಂಸ್ಥೆಗೆ ಸಿಕ್ಕಿದೆ. ಇದನ್ನೆಲ್ಲ ನಾವು ದೇವರ ಒಂದು ಸೇವೆ ಅಂತ ತಿಳಿದುಕೊಂಡು ಇಲ್ಲಿ ಈ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಸಂಸ್ಥೆಯಲ್ಲಿ ಒಂದು 275 ಜನ ಸಂಸ್ಥೆ ಸಿಬ್ಬಂದಿಗಳು ನಮ್ಮ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. 275 ಜನ ಇಲ್ಲಿ ಎಲ್ಲ ಕರ್ನಾಟಕದಲ್ಲಿ ಇರೋದರಿಂದ ಇವತ್ತಿನ ದಿವಸದ ಬಂದು ನಾವು ಒಂದು 100ರಿಂದ 125 ಜನ ಬಂದು ನಾವು ಈ ಮಾರಿಯಮ್ಮನ ಕ್ಷೇತ್ರಕ್ಕೆ ಇಲ್ಲಿ ನಾವು ನವದುರ್ಗಾ ಯೋಜನೆಯ ಲೆಕ್ಕನ ಯಜ್ಞದ ಆ ಒಂದು ಪುಸ್ತಕವನ್ನು ಇವತ್ತು ಶಿಲಾ ಸೇವೆಯೊಂದಿಗೆ ನಾವು ಸಮರ್ಪಿಸುತ್ತಿದ್ದೇವೆ. ಉಳಿದ ತಂಡವನ್ನು ಇನ್ನೊಂದು ದಿವಸ ನಾವು ನಾಳ್ದು ನವದುರ್ಗ ಯೋಜನೆಯ ಲಗ್ನದ ಒಳಗೆ
ಬಂದು ನಾವು ಉಳಿದ ನಮ್ಮ ಸಿಬ್ಬಂದಿಗಳ ಮೂಲಕ ಅರ್ಪಿಸೋದಕ್ಕೆ ನಾವು ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೇವೆ ಅಂತ ಹೇಳಿ. ಅಮ್ಮನ ಸನ್ನಿಧಿಗೆ ಲೇಖನ ಪುಸ್ತಕವನ್ನು ಕೊಡುವ ಮೂಲಕ ಅವರ ಶಿಲಾ ಸೇವೆಯನ್ನು ಅರ್ಪಿಸಿದ್ದಾರೆ. ಅದಲ್ಲದೆ ಅವರ ಒಂದು ದೊಡ್ಡ ಕುಟುಂಬವೇ ಅಂತ ಹೇಳ್ಬೋದು. ಶಾಂತ ಎಲೆಕ್ಟ್ರಿಕಲ್ನ 100 ಅಧಿಕಾರಿ ವರ್ಗ, ನೌಕರರ ವರ್ಗದವರೆಲ್ಲ ಬಂದಿದ್ದಾರೆ. ಹೆಚ್ಚಾಂಶ ಶ್ರೀಪತಿ ಭಟ್ರು ಹೇಳುವ ಹಾಗೆ ಇವತ್ತು 99 ಜನ ಲೇಖನವನ್ನು ಸಮರ್ಪಿಸ್ತಾ ಇದ್ದಾರೆ. ಅದರೊಂದಿಗೆ ಶಿಲಾ ಸೇವೆಯನ್ನು ನೀಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವರ ಕಂಪನಿಯಲ್ಲಿ ಇನ್ನಷ್ಟು ಜನ ಲೇಖನವನ್ನು ಬರೆದು ಸಮರ್ಪಿಸಲಿಕ್ಕಿದ್ದಾರೆ. ಇದೂ ಒಂದು ಚರಿತ್ರೆ. ಕಾಪು ನಮ್ಮನ ಪ್ರತಿಯೊಂದು ಹಂತದಲ್ಲಿಯೂ ಚರಿತ್ರೆ ಆಗ್ತಾ ಇರುವಾಗ ಈ ರೀತಿಯಾಗಿ ಒಂದೊಂದು ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗ ಮಾಡುತ್ತಿರುವಂಥ ಎಲ್ಲರನ್ನು ಆ ಕಂಪನಿಯ ಮಾಲೀಕರು ಲೇಖನವನ್ನು ಬರೆಸುವುದರ ಮೂಲಕ ಕಾಪು ನಮ್ಮನಿಗೆ ಆ ಲೇಖನವನ್ನು ತಂದು ಸ್ವತಃ ಸಮರ್ಪಿಸುವ ಇದೊಂದು ಕಾರ್ಯಕ್ರಮವೇ ಬಹಳ ಚರಿತ್ರೆಗೆ ಸೇರುವಂಥದ್ದು. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ದೇವರ ಮಾರ್ಕಂಡಡು ಮಾರ್ಚ್ 1 ರಡ್ಡೆಕ್ ಕೋಟಿ ಚೆನ್ನಯ್ಯ ಜೋಡುಕರೆ ಕಂಬಳ ನಡಪೆರೆಯಿತದು ಕರೆ ಮುಹೂರ್ತ ಮಲ್ತಿರು. 32ನೇ ವರ್ಷದ ಕೋಟಿ ಚೆನ್ನಯ್ಯ ಜೋಡುಕರೆ ಕಂಬಳ ಮಾರ್ಚ್ 1 ರಡ್ಡೆಕ್ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ದೇವರ ಮಾರ್ಕಂಡಡು ನಡಪೆರೆ ಇತ್ತದು ಸೋಮವಾರ ಕರೆ ಮುಹೂರ್ತಾಂಡ್ ಕಾಂಡೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಡು ಕಂಬಳ ಸಮಿತಿ ವಿಶೇಷ ಪ್ರಾರ್ಥನೆ ಮಲ್ತಂಡು. ದೇವರ ಮಾರ್ಕಂಡಡುಪ್ಪನ ಕ್ಷೇತ್ರದ ಮೂಲ ನಾಗ ಸಾನ್ನಿಧ್ಯಡು ಪ್ರಾರ್ಥನೆ ಆಯ್ದ ಬೊಕ್ಕ ಕಂಬಳ ಕರೆತ ಮಂಜುಟ್ಟಿಡುವಂಥದ್ದು ಸಾಮೂಹಿಕ ಪ್ರಾರ್ಥನೆ ಸಂದಾಂಡ್. ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿದ ಗುರ್ಕಾರ್ಯರ ಪಂಜಗುಡ್ಡೆ ಈಶ್ವರ ಭಟ್ ತಾರಾಯ್ದರ್ತದ ಕೋಟಿ ಚೆನ್ನಯ್ಯ ಕಂಬಳಗೂ ಕರೆ ಮುಹೂರ್ತ ಆಂಡ್ ಕಂಬಳದ ಕರೆಕ್ ಪೇರು ಬೊಕ್ಕ ಬೊಂಡ ಮೈತೇರು. ಪುತ್ತೂರುಡು ಈ ಸರ್ತಿ 32ನೇ ವರ್ಷದ ಕಂಬಳ ನಡಪೆರೆ ಇತ್ತದು 200 ಹೆಚ್ಚ ಜೋಡಿರುಕುಲು ಪಾಲ್ದೆತನರೆ ಉಲ್ಲ. ಈ ಸರ್ತಿ ಕಂಬಳದ ಕರೆಟ್ ರಾಜ್ಯಮಟ್ಟದ ಕೆಸರು ಕಂಡ ಬಲಿಪು ಪಂತ ನಡಪವನ ಚಿಂತನೆ ಮುಂಡು. ಕೆಲವೇ ದಿನಟು ಈ ಬಗೆಟ್ ನಿರ್ಧಾರದೆತನುಂಡು ಕಂಬಳ ಸಮಿತಿ ಗುರ್ಕಾರ್ಯರು ಚಂದ್ರಹಾಸ್ ಶೆಟ್ಟಿ ಈ ಪೊರ್ತುಡು ಪಂಡೇರು. ಕಂಬಳ ಸಮಿತಿದ ಪ್ರಧಾನ ಕಾರ್ಯಂತರು ದಿನೇಶ್ ಕುಲಾಲ್, ಸುದರ್ಶನ್ ನಾಯಕ್ ಕಂಪ, ವಸಂತ್ ಕುಮಾರ್ ರೈ, ಶಿವರಾಮ್ ಆಳ್ವಾ, ಕೃಷ್ಣ ಪ್ರಸಾದ್ ಆಳ್ವಾ, ಜೋಕಿಂ ಡಿಸೋಜಾ, ವಿನಯ್ ಸುವರ್ಣ, ಶರತ್ ಕೇಪುಲು, ಮುರಳೀಧರ್ ರೈ ಮಠಂದ ಬೊಟ್ಟು, ಉಮಾಶಂಕರ್ ಮಂಗಳಾಯಿ ಈ ಪೊರ್ತುಡಿತ್ತರು. ನಮ್ಮ ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಜಿಲ್ಲೆಡು ಒಂಜಿ ನಂಬರ್ 1 ಕಂಬಳ ಅದು ಮುಡಿ ಬರ ಕಾರಣ ಪುತ್ತೂರದ ಮಾತ ಜನಕ್ಕಲ್ಲ ಆಶೀರ್ವಾದ ಮಾತ ಸರ್ವ ಧರ್ಮದಗ್ಲ ಈ ಪುತ್ತೂರು ಕೋಟಿ ಚೆನ್ನಯ್ಯ ಕಂಬಳಗ ಸಹಕಾರ ಮಲ್ತದ ನಾನಾ ತುಂಬುಗ್ಲ ನಮ್ಮ ಮಾರ್ಚ್ 1 ನಡಪಂಚಿನ ಕಂಬಳಗ್ಲ ಪುತ್ತೂರದ ಮಾತ ಜನಕ್ಕಲ್ಲ ಒಂಜಿ ಸಹಕಾರನು ಕೇಳೊಂದು ಪುತ್ತೂರು ಕೋಟಿ ಚೆನ್ನಯ್ಯ ಕಂಬಳ ಸಮಿತಿದ ಮಾಂತೆರ್ಲ ಮತ್ತು ನಮ್ಮ ಪುತ್ತೂರು ಕೋಟಿ ಚೆನ್ನಯ್ಯದ ಕಂಬಳ ಸಮಿತಿದ ಟ್ರೆಜರರ್ ಆದಿತ್ಯರು ಈಶ್ವರ ಭಟ್ರಿ ಆರೆಗೆ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಖ್ಯರು ಆರ್ನ ಕೈಟೆ ಈ ಸರ್ತಿ ಕಂಬಳದ ಒಂಜಿ ಕರೆ ಮುಹೂರ್ತಲ ಆರ್ನ ಕೈಟಾಂಡು ಈ ಕಂಬಳ ಕೂಟಲ ಇನಾಗ್ರೇಷನ್ಲ ನಮ್ಮ ದುಂಬುಡ್ದು ಎಂದು ಮಲ್ತ ಏರು ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ಆ ಪೇರ ಅಗ್ಲು ಈ ಕರೆ ನಮ್ಮ ಕಂಬಳದ ಉದ್ಘಾಟನೆ ಮಲ್ಪ ಅಂಚಿನ ಒಂಜಿ ಭಾಗ್ಯಲ ಇರಿ ಪಂಜಗುಡ್ಡೆ ಈಶ್ವರ ಭಟ್ಟಿ ಮೂಡುದು ಬರ್ತದೆ. ಈ ದಾದ ಬಂಡ ಮಹಾಲಿಂಗೇಶ್ವರ ದೇವರ ನೇತೃತ್ವದ ಕೋಟಿ ಚೆನ್ನಯ್ಯ ಕಂಬಳ ಬಂಡ ದೇವರ ಮಾರ ಗದ್ದೆ ನಡಪ ಕಂಬಳ ಮಹಾಲಿಂಗೇಶ್ವರನ ಒಂಜಿ ಆಶೀರ್ವಾದಡು ಆರ್ನ ಅಡಿಟ್ಟೆ ನಡಪಂಚಿನ ಕಂಬಳ ಏನು ಹಿಡ್ದು ಅದು ಈ ಕಂಬಳಗ ಹೂವೇ ಒಂಜಿ ಅಡೆತಡೆ ಜನ ಲೆಕ್ಕ ಮಹಾಲಿಂಗೇಶ್ವರ ದೇವರು ನಾವು ಆಶೀರ್ವಾದ ಮಲ್ತೊಂದುಲ್ಲೇರು ಅಂಚ ಅದಿಪ್ಪನ ನಾನು ಎಲ್ಲಂಜಿ ಮಾರ್ಚ್ 1 ನಡಪಂಚಿನ ಕಂಬಳಗ್ಲ ಮಾತೆರ್ನಲ್ಲ ಮಾತ ಪುತ್ತೂರದ ಆಸುಪಾತ ಧರ್ಮ ಮಾತ ಜಾತಿ ಧರ್ಮದಗಳ ದೇವರ ಆಶೀರ್ವಾದ ಕೇಳೊಂದು ಮಾತೆರ್ನಲ್ಲ ಪುತ್ತೂರದ ಜನಕ್ಕಲ್ಲ ಸಹಕಾರ ಕೇಳೊಂದು ಈ ಕಂಬಳ ಯಶಸ್ವಿಯಾದ ಮೂಡುದು ಬರಡು ಬಂದು ನಿಂಗಳ ಮಾತೆರ್ನ ಪರವಾದ ಕೇಳೊಂದಿಲ್ಲ. ಕಿನ್ನಿಗೊಳಿದ ತಾಳಿಪಾಡಿಗುತ್ತು ಬಾಕಿಮಾರ್ ಕಂಡುಡು ಹರಿದರ್ಶನ ಸೇವಾ ಬಯಲಾಟ ಸೋಮವಾರ ನಡೆತಂಡ. ತಾಳಿಪಾಡಿಗುತ್ತದ ದಿನೇಶ್ ಬಂಡ್ರಿ ಆಲ್ಬಕ್ಕ ದನಪಾಲ ಬಿ ಶೆಟ್ಟಿ ಕುಟುಂಬ ಪಾವಂಜೆ ಮೇಳೊಡ್ದು ಈ ಬಯಲಾಟ ಗೊಬ್ಬಾಯಿರು. ನಮ್ಮ ಸಾಂಸ್ಕೃತಿಕ ಆರಾಧನಾ ಕಲೆ ಯಕ್ಷಗಾನನು ದೇವಸ್ಥಾನಲು ಎಂಚ ಒರಿತೊಂದು ಬೈದೆರ ಅಂಚನೆ ದೇವಸ್ಥಾನುಲಿನ ಭಕ್ತಿರು ಆಟಕುಬ್ಬವನ ಸೇವಾ ಕರ್ತುಲು ಪ್ರೋತ್ಸಾಹ ಕೊರ್ದು ಯಕ್ಷಗಾನ ಕಲೆಕು ಒರಿಪಾವನೆಟ್ಟು ಮಲ್ಲ ಪಾಲ್ವಹಿಸಿದರು. ಕಿನ್ನಿಗೋಡಿದ ತಾಳಿಪಾಡಿಗುತ್ತದ ಬಾಕಿಮಾರ್ ಕಂಡುಡು ಸೋಮವಾರ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ನಾಗವ್ರಜ ಕ್ಷೇತ್ರ ಪಾವಂಜೆ ಮೇಳದ ಕ್ಲೆಡ್ದು ಹರಿದರ್ಶನ ಯಕ್ಷಗಾನ ಬಯಲಾಟ ಅಟ್ಟಣೆ ಆದಿತ್ತಂಡು.
ಚೌಕಿ ಪೂಜೆ ಕರಿತದ ಕಲಾವಿದರಿಗೂ ಭಕ್ತರಿಗೂ ಬೊಕ್ಕ ಸೇವಾ ಕರ್ತುಲಿಗೂ ಪ್ರಸಾದ ಕೊಡ್ದು ಶ್ರೀ ಹರಿದರ್ಶನ ಆಟ ಶುರುವಾಂಡು. ಊರ್ದ ಸುತ್ತಮುತ್ತದ ಆಟದ ಅಭಿಮಾನಿಲು ಸೇವಾ ಕರ್ತುಲಾಯಿನ ತಾಳಿಪಾಡಿ ಗುತ್ತದ ದಿನೇಶ್ ಬಂಡ್ರಿಯಾಲ್ ಬೊಕ್ಕ ಕುಟುಂಬದಕ್ಕಲು ಧನ್ಪಾಲ್ ಶೆಟ್ಟಿ ಬೊಕ್ಕ ಸಂಸಾರ ತಾಳಿಪಾಡಿ ಗುತ್ತದಕ್ಕಲು ಆಟ ತುಯ್ಯೇರು. ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನೆಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.